ಹಗಲು ರಾತ್ರಿಯಲ್ಲಿದೆ ದುಡಿದ ಶ್ರೀಯುತ ಮತ್ತೆ ರಾಘವೇಂದ್ರ ದಂಪತಿಯವರಿಗೆ ತಂಡದ ವತಿಯಿಂದ ಗೌರವಾರ್ಪಣೆಯನ್ನು ಮಾಡ್ತಿದ್ದೇವೆ. ದಯವಿಟ್ಟು ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಶ್ರೀಮತಿ ಗಿರಿಜಾ ವೇದಿಕೆಯನ್ನು ಮಾಡಬೇಕು.
ಯಾವುದೇ ಕ್ಷೇತ್ರದಲ್ಲಿ ಕೂಡ ಅವರು ತನ್ನ ಕೈಯನ್ನು ಆಡಿಸಿದ್ದಾರೆ. ಅದರಲ್ಲಿ ಸಫಲರು ಕೂಡ ಆಗಿದ್ದಾರೆ. ಖಾಲಿ ಕೈಯಲ್ಲಿ ಮಾತ್ರ ಪ್ರತಿಯೊಂದು ಅವರು ಕೈ ಹಾಕಿದ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಮುಂದೆಯೂ ಕೂಡ ಅವರ ಜೀವನ ಇನ್ನಷ್ಟು ನಮಗೆ ಅವರಲ್ಲಿ ಒಂದು ಇಂತಹ ಸಮಾರಂಭ 100ರ ಅವರ ಬರ್ತ್ಡೇ ಆಚರಿಸಿದ ಸಮಾರಂಭ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗುವ ಸಂದರ್ಭ ಸಿಗಲಿ. ದೇವರು ಅವರಿಗೆ ಮುಖ್ಯವಾಗಿ ಒಳ್ಳೆಯ ಆರೋಗ್ಯವನ್ನು ನೀಡಲಿ. ಅವರು ಈಗ ಹೇಗೆ ಇರೋ ಯುವಕರಂತೆ ಕ್ರಿಯಾಶೀಲರಾಗಿದ್ದಾರೆ. ಮುಂದೆಯೂ ಕೂಡ ಅವರ ಜೀವನ ಪರ್ಯಂತ ಇದೇ ರೀತಿಯಲ್ಲಿ ಅವರು ಕ್ರಿಯಾಶೀಲರಾಗಿ ಚೇತನಶೀಲರಾಗಿ ಬಾಳಲಿ. ಅವರ ದಾಂಪತ್ಯ ಜೀವನ ಕೂಡ ಸುಖಮಯ ನಿಮ್ಮ ಆರೋಗ್ಯವನ್ನು ಮಾಡುತ್ತಾ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯನ್ನು ಕೊಡುತ್ತಾ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಅವರು ಆ ಒಂದು ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣದಲ್ಲಿ 40 ವರ್ಷದ ಅವರ ಒಂದು ಪಾಂಡಿತ್ಯ ಅದರೊಂದಿಗೆ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಪಡೆದುಕೊಂಡ ಆ ವ್ಯಕ್ತಿತ್ವ, ಅವರು ಗಳಿಸಿದಂಥ ಹೆಸರು ಇಂದು ನಮ್ಮ ಎದುರು ಕಣ್ಣೆದುರು ಈ ಒಂದು 90ರ ಸಂಭ್ರಮಕ್ಕೆ ನಾಂದಿಯಾಗಿದೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕೆಲವೊಂದು ಚುಟುಕಾಗಿ ಮಾತನಾಡಿದ್ದೇನೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಬಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಿದ್ದಾರೆ. ಮತ್ತೆ ಜಿಲ್ಲಾ ದೇವಸ್ಥಾನದ ಕಾರ್ಯದರ್ಶಿಗಳಾಗಿ ಅಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿದವರು. ಅದೇ ರೀತಿ ಇಲ್ಲಿ ಕಾಜನಗುಂಟು ಶಾಲೆಯಲ್ಲಿ ಅವರು ಆ ಶಾಲೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಆ ಶಾಲೆಯ ಸರ್ವತೋಮುಖ ಎತ್ತರಕ್ಕೆ ಏರಿಸಿ ಆ ಶಾಲೆಯನ್ನು ನಮ್ಮ ಉಡುಪಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು. ಆ ಸಮಯದಲ್ಲಿ ಕಾಜನಗುಂಟು ಅಂತ ಹೇಳುವ ಶಾಲೆ ಬಿಟ್ಟುವಂತಹ ತೋರಿಸಿಕೊಟ್ಟವರು ಅದರ ಫಲವಾಗಿ ಅವರಿಗೆ ಅವರ ಸೇವೆಯನ್ನು ಮನಗಂಡು ಭಾರತ ಸರ್ಕಾರವರು ರಾಷ್ಟ್ರ ಪ್ರಶಸ್ತಿ ಶ್ರೇಷ್ಠ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಸುಮಾರು 37 ವರ್ಷಗಳಲ್ಲಿ ಅವರಿಗೆ ಗಳಿಸಿದೆ. ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಅವರೊಬ್ಬ ಸರಳ ಸಜ್ಜನ ವ್ಯಕ್ತಿತ್ವವುಳ್ಳವರು. ನನ್ನ ಹತ್ರ ಇದ್ರೆ ಎಲ್ಲವನ್ನು ಹೇಳಿದಾಗ ಕೊಡ್ಕೊಂಡು ಹೋಗ್ತಾರೆ. ಆಡ ಎಂಕಲಿಗೆ ಇನ್ನಿನ ಮಾತೆಲ್ಲ ಬಂಗೋಡೆ ಒಳ್ಳೆದಾಗಿದೆ ಎಂಕಲು ಆಡ ಎನ್ನ ಆಮೇಲೆ 45-42 ವರ್ಷ ತುಂಬೆ ತೀರ್ಕೊಳ್ಳಿ ಅದಕ್ಕೆ ಎಂಕಲೆ ಅಮ್ಮನ ಸಾರ್ನೋಡು ಇಟ್ಟಿದೆ ಎಂಕಲೆ 2 ಜನ ಒಟ್ಟು ಮೆಕ್ಕೆ ಮೆಕ್ಕಿ ಬರ್ತಿ ಆಗಲೇ ಕೂಡ ಒಂಜಿ ಸಾಧಿಗೆ ಕೊನಪಿನ ಒಂಜಿ ಕೆಲಸ ಇತ್ತಂಡ ಅವು ಜನ ಅಣ್ಣೆ ಅಮ್ಮನ ಸಾರ್ನೋಡು ಇಟ್ಟಿದ್ದು ಮಲ್ತಿದೆ ಅವೇ ಎಂಕಲೆ ಸಂತೋಷ. ಇದಕ್ಕೆ ದೇವದಯಕ ಅನ್ನ ಮಕ್ಕಳ ಆಗದ್ರಿಂದ ಮೆಕ್ಕೆಂದು ಮಾತ್ರ ಎಂಕಲೆ ಭಾರಿ ಸಂತೋಷ. ಅಂಚಿನ ಒಂಜಿ ನಾನಾದ ಸಮಯ ಒದಗ ಬರಲಿ ಆದ್ರೆ 100ನೇ ವರ್ಷದ ಒಂಜಿ ಆಚರಣೆ ದಿನಾಚರಣೆ ಜನ್ಮ ದಿನಾಚರಣೆ ಮುಂದೆ ಹೋದ್ರೆ ಈ ಆರಾದ ಒದ್ದಾಡ್ದು ಮಾತೆಲ್ಲ ಸೇರ್ತೇವೆ ಆರ್ಲ ಮುಖ್ಯವಾಗಿ ವಯಸ್ಸಿನ ಮಂದಿನ ಹಂಚಿದ್ರೆ ಈ ಒಂದು ಕಟ್ಟಡಗಳು ಅವು ಮಲ್ಪನಂತಿನ ಯೋಗ ವಾಕ್ಯ ಆ ದೇವರಿಗೆ ಬರಲಿ. ಆ ಗುರು ನಮ್ಮನ್ನ ನಾರಾಯಣ ಗುರು ಸ್ವಾಮಿ ಅಂಚಿನ ನಮ್ಮ ಆಂಜನೇಯ ಮಾತೆಲ್ಲ ಶಕ್ತಿ ದೇವತೆಲ್ಲ ಸತ್ಯವರು ಪೂರ ಬೆಳೆಸಾ ಇರ್ತದೆ. ಅದರ ತುಂಬದ ಜೀವನ ವಾತರದ ತೊಂದರೆ ಎಲ್ಲ ಬರದಿಲ್ಲಕ್ಕ ಮುಖ್ಯವಾದ ಆರೋಗ್ಯ ಅದಕ್ಕೆ ಎಷ್ಟೇ ಜೀವನ ಮಾರ್ಪಾಡಿ ಅದು ಕಲಾವಿದರಿಗೆ ಕೊಟ್ಟಿನ ಪ್ರೋತ್ಸಾಹ ಅಂತೇಳಿ ಅಲ್ಪರಿಗೆ ಕೈಸಲ್ಲಿ ಶಿವಮಾತಿನ ಸ್ಥಾನವನ್ನು ಜನರಲ್ಲಿ ಎತ್ತುಕೊಂಡು ಶಾಲೆಯ ಬಗ್ಗೆ ಆ ಜೀವನದ ಬಗ್ಗೆ ಅಂಶ ಬರೋದು ಆದ ಶಾಲೆದ ದೈವದ ಏನು ಸಂಕೇತ ಬೈದಂತ ಗೊತ್ತಾಗಿದೆ ಬಂದು ಬಂಡದ್ದು ಅಂಚೆನೆ ಧ್ಯಾನ ಸುಮಾರ ದಿನ ಅದರ ಮಾತುಗಳಲ್ಲಿ ಬಲ್ಲಿ ಆ ಶಾಲೆದ ಒಂಜಿ ಕಾಂಚನ ಮಲ್ಕೊಟ್ಟೆ ಅದಕ್ಕೆ ಭಾರಿ ವಿಷಯ ಅಂಚೆನೆ ಮತ್ತೆ ಒಪ್ಪತ್ತು ಅಕ್ರಮ ಏನು ಅಂದ್ಕೊಂಡ ಕೂಡ ಆಶೀರ್ವಾದ ಸಂಪ್ರದಾಯ ಈಗಲ ಉಂಟು ಅದೇ ರೀತಿ ಎಂಕಲ ಬೈತದ್ದು ಎಂಕಲ ಯೋಗ್ಯದ ಸಂಸ್ಕೃತಿ ಬೈತದ್ದು ಪಂಡಕ್ಕೆಲ್ಲ ಸಂತೋಷಪಡಕ್ಕೆ ಅದಕ್ಕೆ ನನ್ನದಾದ ಮನುಷ್ಯ ಎಂಕಲ್ಬೇಕು ನನ್ನ ಒಂದು ಸೇವೆ ಮಾಡ್ಕೊಂಡು ಭಾಗ್ಯ ಸಿಕ್ಕನ್ನು ಬಂದು ಅದು ಭಾಷೆ ಅಂತೆಲ್ಲ ಭಾಷೆ ಮುಗ್ತಾರೆ. ಈಗಾಗಲೇ ಎಲ್ಲ ಕಮಿಟ್ಮೆಂಟ್ ಅಂದ್ರೆ ಬದ್ಧತೆ ಯಾವುದಾದ್ರೂ ಒಂದು ಕೆಲಸ ಕೊಟ್ಟರೆ ಆ ಕೆಲಸ ಪೂರ್ತಿ ಆಗುವುದಕ್ಕೆ ಅವರು ಬಿಡುವುದೇ ಇಲ್ಲ.
ಅವರ ಹತ್ರ ನಾನು ಕೆಲವೊಮ್ಮೆ ಡಿಸ್ಕಷನ್ ಮಾಡುವಾಗ ಆ ಕೋಟಿ ಜನ ಬಗ್ಗೆ ನಾನು ಕೇಳ್ತಾ ಇರ್ತೇನೆ. ಅವರು ಅದ್ರ ಬಗ್ಗೆ ಎಷ್ಟು ಅಂತ ಹೇಳಿದ್ರೆ ನಂಗೆ ಟೈಮಲ್ಲೂ ಕೂಡ ಇನ್ನು ಕೇಳಿ ನೋಡಿ, ಇನ್ನಷ್ಟು ವಿವರ ಇದೆ ಇದರ ಬಗ್ಗೆ, ಹೀಗೆ ಕೆಲವೆಲ್ಲ ಪುಸ್ತಕ ತಂದು ಕೊಡ್ತಾರೆ. ಇದನ್ನು ಓದಿ ಅದರ ಬಗ್ಗೆ ನಿಮ್ಮ ಅನುಭವವನ್ನು ನಮಗೆ ತಿಳಿಸಿ ಅಂತ. ಖಂಡಿತವಾಗಿ ನಮಗೆ ನಿಜವಾಗಿ ನಾಚಿಕೆ ಆಗ್ತದೆ. ಯಾಕಂದ್ರೆ ನಾವು ಎಷ್ಟೋ ಪುಸ್ತಕಗಳನ್ನು ಓದಲಿಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ನಾವು ಓದಿ ಅದನ್ನು ಮತ್ತೊಬ್ಬರಿಗೆ ಒಂದು ಓದುವಂತ ಒಂದು ಆ ಪ್ರೀತಿಯನ್ನು ಹಂಚ್ತಾರಲ್ಲ, ಖಂಡಿತವಾಗಿ ಅವರ ಒಂದು ಪ್ರೀತಿಗೆ ಮತ್ತೊಂದು ಅಮಾರಿಯಾಗಿದ್ದಾರೆ. ಅವರ ಜೀವನ ಮತ್ತಷ್ಟು ಉತ್ತಮವಾಗಿ ಸಾಗಲಿ, ಅವರಿಗೆ ದೇವರು ಬಹಳ ಪ್ರಾಮುಖ್ಯವಾಗಿ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಅವರು ಮತ್ತಷ್ಟು ಸಮಾಜ ಸೇವೆ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ ಇರಲಿ ಅಂತ ನಾನು ಬಯಸ್ತೇನೆ. ನೀವು ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ಆದ್ರೆ ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ, ಗುರುವಿನ ಸಮಾನನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ನಾವೆಲ್ಲರೂ ಕೂಡ ಗುರುವಿನ ಸಮಾನನಾಗಬೇಕು. ಆ ಸಮಾನ ನಮಗೆ ಕಷ್ಟ ಆಗುವುದು, ಆದ್ರೆ ಕೂಡ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಏನಿದೆ, ಅವರು ಹಾಕಿಕೊಟ್ಟ ದಾರಿ ಏನಿದೆ, ಆ ದಾರಿಯಲ್ಲಿ ನಾವು ಸಾಗಬೇಕು. ಆಗ ಮಾತ್ರ ಅವರಿಗೆ ಕೊಟ್ಟಂತ ದೊಡ್ಡ ಸನ್ಮಾನ ನಾನು ಕೊಟ್ಟು ಇಲ್ಲಿಯವರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟನೆಗೆ ವಂದನೆ ಮಾಡುತ್ತಾ ಮತ್ತೊಮ್ಮೆ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸ್ವಲ್ಪ ಬಯಸಿನ ಪ್ರತಿವರಿಯನ್ನು ಒಂದೇ ಗುರುತಿಸಿದ ಪ್ರತಿವರಿಗೆ ಸಹಕಾರ ಮಾಡ್ತೇವೆ. ನಾರಾಯಣ ಸಿಗ್ತದೆ, ದಯಾನಂದರು ಬಾರ ದಯಾನಂದರ ಬಗ್ಗೆ ಒಂದೇ ಮಾತಾಡ ಎಲ್ಲರಿಗೆ ಸಂಘಗಳು ಎಲ್ಲ ಒಟ್ಟು ನಿರಂತರವಾದ ಕೆಲಸ ಮಾಡ್ತೀವಿ. ರವೀಂದ್ರ ಪೂಜಾರಿ ಮತ್ತು ದಯಾನಂದ ಅದನ್ನೇ ವ್ಯಾಪಾರ ಮಾಡದ ಪೂಜೆ ಏಕಿದ್ದಾಗ ಎಲ್ಲ ಒಲಿ ಮದ್ದೂರಿಗೆ ದಾಲ ಹಾಕಿ ಒಲಿಯಲ್ಲಿ ಹಾಕಿದ ಒಲಿ ತುಂಬು ಕೊಡು ಎಲ್ಲ ನಮಗೆ ಸಂಘಟನೆ ಮಧ್ಯೆ ಲೆಕ್ಕನೆ ಹೆಂಗಿರಲಿ ಸ್ವಲ್ಪ ಜಾಗ ಹೊಡ್ಕೊಂಡು ಮನೆ ಗುಡ್ಡ ಸಂಘಟನೆ ಅರಿವಂತೆ ಅನ್ನ ಪೂಲಗಡೆ ಸಿಕ್ಕುಜಿ ಈ ಪ್ರಯತ್ನ ಚಿನ್ನ ಸಿಕ್ಕೊಂಡು ಏನು ಪ್ರಪೋಸಲ್ ಕಡಪುಡೆ ಈ ಜಾಗಕ್ಕೂ ಪ್ರಪೋಸಲ್ ಕಡಪುಟ್ಟಿ ಸಂಘಟನೆ ಕಡಪುಟ್ಟೆ ಇಷ್ಟಲ್ಲ ನಂಗೆ ಈ ಜಾಗ ಸಿಕ್ಕಿದ್ರೆ ನಾವು ಎಲ್ಲ ಬಿಲ್ಲವ ಸಮಾಜಕ್ಕೆ ನೆನಪಿ ಹೋಗ್ತೇವೆ. ಅದಕ್ಕೆ ಸಂಘ ಆಪದ ಗುರು ಬಂದಿರೋದು ಆದಾಗ ಅಧ್ಯಕ್ಷರು ಮತ್ತೆ ಗೌರವಿಸುತ್ತೇವೆ. ಬಂಧುನ ಇಲ್ಲಿ ಸಮಯ ಯೂಟ್ಯೂಬ್ ಬೈತಾರೆ ಮಹೇಶ್ ಒಟ್ಟು ಮಗ ದಾಮೋದ ಯಾಕಂದ್ರೆ ಮಂಜ ಬಣ್ಣ ಕಲ್ಮಾಡಿ ಮಂಜ ಬಣ್ಣ ನಮಗೆ ಅಲ್ಲಿಗೆ ಬೈತೇವೆ. ಕೇಕರೆ ಎಲ್ಲ ಅಣ್ಣನ ಬಗ್ಗೆ ದೂರ ಬಣ್ಣನ ಬಗ್ಗೆ ಹೀಗೆ ಪ್ರತಿವರಿಗಳ ಬೈತೇವೆ. ಯಾಕಂದ್ರೆ ಸಮಾರಂಭದ ಅಧ್ಯಕ್ಷರು ರವೀಂದ್ರ ಇದ್ದಾಗ ಏನು ಸತ್ಯ ಬಂತೆ ಏನು ಇತರ ಅಧ್ಯಕ್ಷ ಆಗ ಕೆಲಸ ಮಾಡ್ಬಿಟ್ಟೇವೆ. ರವೀಂದ್ರ ಪೂರಾ ಜವಾಬ್ದಾರಿ ವಹಿಸೋದು ರವೀಂದ್ರ ಬೇರೆ ಮಾಡ್ತೇವೆ. ಅದಕ್ಕೆ ವಿಶೇಷವಾಗಿ ಸದಸ್ಯ ಇದೆ, ಅದಕ್ಕೆ ಗೋಪಾಲ್ ಬಗ್ಗೆ ಇದೆ, ಅಬೇಡ್ ಪಕ್ಕ ಶಿವಾಜಿ ಶಿವಣ್ಣ ಇದೆ, ಯಾಕೆಲ್ಲ BMC ಎಲ್ಲ ಶಿಕ್ಷಣ ಕಲೆ ರಾಘವೇಂದ್ರ ಕೆಲವ ತಗು ಆಗ ಪ್ರತಿವರಿಲ್ಲ ಸಹಕಾರ ಮಾಡ್ತೀವಿ. ಏನು ಮಹೇಶನ ವ್ಯಾಪಾರ ಮಾಡೋದು ಹೇಗಿದ್ದಾಗ ಮಹೇಶ್ ಒಂದು ಡೈನಾಮಿಕ್ ಅಂತ ಮಹೇಶ್ ಪ್ರತಿ ಚರ್ಚಿನ ಒಂದು ಮಾಮ వీళ్ళకి ఎక్కడ అవసరం ఇస్తారు మలప్పుడు ఎక్కడ పోయి చర్చ వచ్చి ఉన్నాగా అల్ల మలప్పుడు కూడా బ్యానర్ ಮಾಡ್ಬೋದು. ಅಂಚಿನ ಪೂರಗಳ ಭಕ್ತಿ ಜನರ ಸಾಕಾರ ಮಂತ್ರಿ ಕ್ಲಾಸ್ ಮಂತ್ರಿರಾಗಲಿ ಯೋಜನೆ ಎಲ್ಲ ಬಾಬು ಬಬ್ಬೆ ದೇವಣ್ಣಗ ಪ್ರಕಾಶ್ ಚಂದ್ರ ನಡಿಲಿ ಪಕ್ಕ ಜಯಂತಿ ಮಗಳು ಪೂರ ಅಪ್ಪಗಸ್ತಾದು ಸಾಕಾರ ಮಂತ್ರಿ ನಿಂಜಿ ಮಂತ್ರಿ ಅಂಚಿನ ಗಂಜಾಟ್ ವಾಣಿಜ್ಯ ವಲ್ಲೆ ವಿಜಯ ಅಂಚಿನ ಬೆಂಗಾಡು ಸಂಕಲ್ಪ ಸುಂದರ ಊರಲ್ಲ ಎங்கள் ಸಾಕಾರ ಮಂತ್ರಿ ಪ್ರೀತಿ ಜಾತಿಗಳು ಬುದ್ಧಿವಂತ ನಂಗೆ ಆರೋಗ್ಯ ಬೋರ್ಡು ನೆಮ್ಮದಿ ಬೋರ್ಡು ಏನು ಈ ಸಂದರ್ಭಗಳು ಹೆಚ್ಚಿನ ಮಾಧ್ಯಮದಲ್ಲಿ ಪ್ರತಿಯೊಂದು ದೇವರು ಆರೋಗ್ಯ ಕೊರಡು ನೆಮ್ಮದಿ ಕೊರಡು ಎಲ್ಲ புள்ளில மகள் வைகளும் ஓதல் திங்கள் என்ன புள்ளி ஜெகனனா மகள்
ಮಗನ ಬಾಲ್ಯ ಬೈಗಳು ಅದೇ ನೀವು ಹೇಳಿ ಯಾವ ಪ್ರಾರ್ಥನೆ ಪ್ರತಿನಿತ್ಯ ಪ್ರಾರ್ಥನೆ ಮೂಲಕ ಜಗದನ್ನ ಉಳಿಲಿಕ್ಕಿಲ್ಲ ಪೂರಾಗಿಲ್ಲ ನೆನಪಿ ಪೂರಾಗಿಲ್ಲ ದೇವರ ನಡೆದ ಆಶೀರ್ವಾದ ಮುಂದೆ ಈಗ ಬಯಸಿದ್ರೆ ಪ್ರತೀವದಿಲ್ಲ ಬಹುಶಃ ಎಲ್ಲಾದ್ರೂ ಪ್ರಾಯ ಚಿನ್ನಗಳೇ ಎನ್ನುವ ದೇವರ ನನಗೆ ಆಶೀರ್ವಾದ ಮುಂದೆ ಪೂರಾಗಿಲ್ಲ ದೇವರು ಆರೋಗ್ಯ ಕೊರಡು ನೆಮ್ಮದಿ ಕೊರಡು ಇನ್ನೊಂದು ಪ್ರಾರ್ಥನೆ ಮತ್ತೊಂದು ಎಲ್ಲ ಪಾತ್ರ ಕುತ್ಕೊಂಡು ತುಂಬು ದಯಮಾಡಿ ಪೂರಕ್ಕೆಲ್ಲ ಒಣತು ನಾನ್ ವೆಜ್ಜಿಲುಂಟು ವೆಜ್ಜಿಲುಂಟು ಪುನರ್ ಮತ್ತೊಂದೇ ಕೂಡು ನೊಟ್ಟಿಗೆಲ್ಲ ವಿನಂತಿ ಬಂದದ್ದು ಎಲ್ಲ ಪಾತ್ರ ಸರಿ ಅಧ್ಯಕ್ಷೀಯ ಮಾತಿಗಾಗಿ ನಮ್ಮ ಹಿರಿಯರಾದ ರವೀಂದ್ರರವರು ನಮ್ಮ ಸಂಘದ ಅಧ್ಯಕ್ಷರು ಹಾಗೆ ಅವರು ಮಲ್ಪೆ ರಾಘವೇಂದ್ರರಿಗೆ ಏನಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೆ ಅವರ ಬಂಧುಗಳಿಗೆ ಅವರಿಗೆ ಇವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ತಂಗಿರ್ಬೋದು, ತಂಗಿಯಂದಿರ್ಬೋದು, ಅಣ್ಣಂದಿರ್ಬೋದು, ತಮ್ಮಂದಿರ್ಬೋದು, ಎಲ್ಲರಿಗೂ ಸಹ ಅವರವರ ಕೈಯಲ್ಲಿ ಏನಾದ್ರು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಅದನ್ನು ಅವರು ಮಾಡಿದ್ದಾರೆ. ಅಷ್ಟು ಮಾಡಿ ನನ್ನ ಕುಟುಂಬಕ್ಕೆ ನನ್ನ ಮನೆಯವರಿಗೆ ಮಾಡಿದ್ದೇನೆ, ಇನ್ನು ಸಮಾಜಕ್ಕಾಗಿ ನಾನು ಏನಾದ್ರು ಮಾಡಬೇಕೆಂಬ ಹಂಬಲ ಅವರದ್ದು ಹೊರತು ಅವರ ದುಡ್ಡು ಇರಲಿ ಇಲ್ಲದೇ ಇರಲಿ ಫಸ್ಟಿಗೆ ಇದು ನನ್ನ ಕೈಯಲ್ಲಿತ್ತು ಈ ಸಂಗತಿ ಅಂತ ಹೇಳಿ ಅವರು ಹುರುಪು ಕೊಡೋದು, ಬಾಕಿಯವರು ಅವ್ರು ಕೊಡುವಾಗ ನಾವು ಕೊಡ್ತಿದ್ರೆ ಏನಾಗ್ತದೆ ಅಂತ ಹೇಳ್ಕೊಂಡು ಬಾಕಿಯವರು ಹಿಂಬಾಲಿಸು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿಂದ ಇವತ್ತು 35 ವರ್ಷದಿಂದ ಮೇಲೆ ಈ ಒಂದು ಸಂಘಕ್ಕಾಗಿ ಅವರು ದುಡಿತಾ ಈ ಸಂಘ ಒಂದು ಇಷ್ಟರ ಮಟ್ಟಿಗೆ ಏನಿದೆ ಅಂತ ಹೇಳಿದ್ರೆ ಅದು ಅವರ ಪ್ರಯತ್ನ ಎಷ್ಟಿರ್ಬೋದು ಎಂಬುದನ್ನು ನಾವೆಲ್ಲ ಊಹಿಸ್ಬೋದು. ಆದರೂ ಸಂಘದವರು ನಾವು ಅವರಿಗೆ ಏನು ಮಾಡಿದ್ದೇವೆ ಏನು ಮಾಡಲಿಲ್ಲ ಅಂತ ಭಾವನೆ ನಮ್ಮಲ್ಲಿ ನೋಡಿ ಈ ಒಂದು ಭವ್ಯವಾದ ಭವನಕ್ಕೆ ಮಲ್ಪೆ ರಾಘವೇಂದ್ರ ವೇದಿಕೆ ಅಂತ ಒಂದು ಹೆಸರಿಡುವ ಮೂಲಕ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಅವರ ಶತಮಾನೋತ್ಸವವು ಎಲ್ಲರ ಕೂಡುವಿಕೆಯಿಂದ ಅತಿ ಸಂಭ್ರಮದಿಂದ ಆಚರಿಸಲ್ಪಡಲಿ ಎಂದು ಶ್ರೀ ದೇವರಲ್ಲಿ ಬೇಡುತ್ತಾ ಆಗಮಿಸಿದ ನಮಗೆಲ್ಲರಿಗೂ ಮಗದೊಂದು